ಪುತ್ತೂರು ತಾಲೂಕು ಆಫೀಸ್ ರಸ್ತೆಯ ಪುತ್ತೂರು ಸೆಂಟರ್ ಬಿಲ್ಡಿಂಗ್ನ ನೆಲಮಹಡಿಯಲ್ಲಿ ನ್ಯಾಯವಾದಿ ವಿರೂಪಾಕ್ಷ ಭಟ್ ಇವರ ನೂತನ ವಕೀಲರ ಕಚೇರಿ ಇಂದು ಶುಭಾರಂಭಗೊಂಡಿದೆ. ಈ ನೂತನ ಕಚೇರಿಯನ್ನು ವಿರೂಪಾಕ್ಷ ಭಟ್ ಇವರ ವಕೀಲ ಗುರುಗಳಾದ ಖ್ಯಾತ ನ್ಯಾಯವಾದಿ ಕೆ ಮೋಹನ್ ಭಟ್ ಇವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಮುಖ್ಯ ಅತಿಥಿಯಾಗಿ ವಕೀಲರ ಸಂಘದ ಅಧ್ಯಕ್ಷರಾದ ಮನೋಹರ್ ಕೆವಿ, ಕಾರ್ಯದರ್ಶಿ ಮಂಜುನಾಥ್, ಹಿರಿಯ ವಕೀಲ ಶಿವಪ್ರಸಾದ್ ಹಾಗೂ ವಕೀಲ ಮಿತ್ರರು ಮತ್ತು ಬಂಧು ಬಳಗದವರು ಉಪಸ್ಥಿತರಿದ್ದರು. ಮಾತನಾಡಿದ ಮೋಹನ್ ಭಟ್ ಇವರು, ವಕೀಲ ವೃತ್ತಿ ಎಂಬುದು ಕೇವಲ ಹಣ ಗಳಿಕೆಯ ಉದ್ದೇಶವಲ್ಲ, ಇದರಿಂದ ಜನರಿಗೆ ಉಪಯೋಗವಾಗಬೇಕು. ಅಲ್ಲದೆ ಕಕ್ಷಿದಾರನಿಗೆ ಮೋಸವಿಲ್ಲದ ಸೇವೆ ನೀಡುವಲ್ಲಿ ವಿರೂಪಾಕ್ಷ ಇವರು ಯಶಸ್ವಿಯಾಗ್ತಾರೆ ಎಂದರು. ಇವತ್ತಿನ ಈ ಶುಭ ದಿನದಂದು ನನ್ನ ಸಹೋದ್ಯೋಗಿಯಾಗಿದ್ದ ವಿರೂಪಾಕ್ಷ ಭಟ್ ಅವರು ಸ್ವಂತ ಕಚೇರಿಯನ್ನು ಇವತ್ತು ತೆರೀತಾ ಇದ್ದಾರೆ. ಸುಮಾರು 5 ವರ್ಷಗಳ ಕಾಲ ಅವರು ನನ್ನ ಕಚೇರಿಯಲ್ಲಿ ಸಹೋದ್ಯೋಗಿಯಾಗಿ ಕೆಲಸ ಮಾಡಿದರು. ನಮ್ಮ ಸಂಬಂಧ ಸೀನಿಯರ್ ಜೂನಿಯರ್ ಆಗಿರಲಿಲ್ಲ, ಅಣ್ಣ ತಮ್ಮಂದರಂತೆ. ನಾನು ಅವರಿಗೆ ಕಲಿಸಿದೆ ಅಂತ ವಿರೂಪಾಕ್ಷರ ಶ್ರೀಮತಿ ಅವರು ಹೇಳಿದ್ರು. ಇಲ್ಲ, ನಾನು ಅವರಿಂದ ಕಲಿತದ್ದು ಜಾಸ್ತಿ. ಯಾಕೆಂತ ಹೇಳಿದರೆ, ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಕಾಲ ಎಂಥ ಕಾಲ ಅಂತ ಹೇಳಿದರೆ, ನಮಗೆ ಬಂದವು ಹೆಬ್ಬೆಟ್ಟು ಹಾಕುವವರನ್ನು ನಾವು ನಗಾಡ್ತಾ ಇದ್ದೆವು. ಇದುವರೆಗೆ ನೀನು ಏನು ಕಲೀಲಿಲ್ವ, ಅಕ್ಷರಾಭ್ಯಾಸ ಕಲೀಲಿಲ್ವ ಅಂತ ನಾವು ನಗಾಡ್ತಾ ಇದ್ದೆವು. ಈಗಿನ ಕಾಲ ಹೇಗಾಗಿದೆ ಅಂತ ಹೇಳಿದರೆ, ನಾವು ಹಳೆ ಕಾಲದವರಾಯಿತು, ಇವರೆಲ್ಲ ಹೊಸಬರಾಯಿತು. ಇವರೆಲ್ಲ ಕಂಪ್ಯೂಟರ್ ಎಕ್ಸ್ಪರ್ಟ್ಸ್ ಆಯಿತು, ನಾವೆಲ್ಲ ಇನ್ನು ಅಲ್ಲೇ ಇದ್ದೇವೆ. ನಾವು ದಸ್ಕತ್ ಹಾಕ್ಲಿಕ್ಕೆ ಕಲ್ತಿದ್ದೇವೆ, ಆದರೆ ಕಂಪ್ಯೂಟರ್ ಕಲ್ತಿಲ್ಲ. ಸೊ ಇವರೆಲ್ಲ ಈಗ ಅಂದರೆ ಈಗಿನ ಹೊಸ ಯಂಗರ್ ಜನರೇಷನ್ ಎಲ್ಲ ನಮ್ಮನ್ನು ನಗಾಡುವಂಥ ಕಾಲ ಬಂದಿತ್ತು. ಏನು, ನಮಗೆ ಕಂಪ್ಯೂಟರ್ ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಸೊ ಕಂಪ್ಲೀಟ್ ನಾವು ಅದಕ್ಕೆ ಅವರಿಗೆ ಡಿಪೆಂಡ್ ಆಗಿದ್ದು. ಈ ವಿರೂಪಾಕ್ಷ ಭಟ್ರು 5 ವರ್ಷಗಳ ಕಾಲ ನನ್ನ ಕಚೇರಿಯಲ್ಲಿದ್ದ ಸಮಯದಲ್ಲಿ ನಾನು ಅವರಿಗೆ ಕಲಿಸಿದ್ದಲ್ಲ, ಅವರೇ ಕಲ್ತುಕೊಂಡ್ರು ತುಂಬ ಮುತುವರ್ಜಿಯಿಂದ. ಬೆಳಿಗ್ಗೆ 7-7:30 ಗಂಟೆಗೆ ಆಫೀಸಿಗೆ ಬರ್ತಾ ಇದ್ರು. ಒಂದು ಒಳ್ಳೆಯ ವಕೀಲರಾಗುವ ಲಕ್ಷಣ ಅವರಲ್ಲಿ ಒಂದನೇ ದಿನದಿಂದಲೇ ಕಂಡು ಬರ್ತಾ ಇದ್ರು. 7-7:30 ಗಂಟೆಗೆ ಆಫೀಸ್ ಓಪನ್ ಮಾಡಿ ರಾತ್ರಿ 9 ಗಂಟೆವರೆಗೆ ಕೆಲಸ ಮಾಡ್ತಾ ಇದ್ರು. ಎಲ್ಲ ರೀತಿಯ ಕಾನೂನುಗಳನ್ನು, ನಿಯಮಗಳನ್ನು ಅವರು ಸಂಪೂರ್ಣವಾಗಿ ಕಲ್ತಿದ್ರು. ಭೂ ಕಂದಾಯದ ಇಲಾಖೆಯ ಕೆಲಸಗಳಾಗಲಿ ಅಥವಾ ರಿಜಿಸ್ಟ್ರೇಷನ್ ಕೆಲಸಗಳಾಗಲಿ, ಕೋರ್ಟ್ನ ಕೆಲಸಗಳಾಗಲಿ, ಅವರು ಈ 5 ವರ್ಷದಲ್ಲಿ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದಾರೆ. ಅಂಥ ಸಂದರ್ಭದಲ್ಲಿ ಅವರು ಸ್ವಂತ ಕಚೇರಿಯನ್ನು ಮಾಡುವಂಥದ್ದು ನಿಜವಾಗಿಯೂ ಒಂದು ಸಂತೋಷದ ವಿಚಾರ. ವಕೀಲರು ಮತ್ತು ಕಕ್ಷಿದಾರರ ಮಧ್ಯೆ ಇರುವ ಸಂಬಂಧವನ್ನು ಬೆಳೆಸಿಕೊಳ್ಳುವಂಥ ಒಂದು ಎಲ್ಲ ಗುಣಗಳು ಅವರಲ್ಲಿದೆ. ವಿರೂಪಾಕ್ಷ ಅವರಿಗೆ ಒಂದು ವಕೀಲ ವೃತ್ತಿಯಲ್ಲೇ ಹಣ ಸಂಪಾದನೆ ಮಾಡುವಂಥ ಅಗತ್ಯ ಏನಿಲ್ಲ. ಯಾಕೆಂದರೆ ದೇವರವರಿಗೆ ಸಾಕಷ್ಟು ಆಶೀರ್ವಾದ ಹುಟ್ಟುವಾಗಲೇ ಕೊಟ್ಟಿದ್ದಾರೆ. ಆದರೆ ತಮ್ಮ ಛಾಪನ್ನು ಮೂಡಿಸಬೇಕು ಈ ವೃತ್ತಿಯಲ್ಲಿ. ಕಲ್ತ ವಿದ್ಯೆ ಅದು ವೇಸ್ಟ್ ಆಗಬಾರ್ದು ಅಂತ ಹೇಳುವ ಒಂದು ದೃಷ್ಟಿಯಿಂದ ಅವರು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಬಹುಶಃ ಇದರಿಂದ ನಮ್ಮ ಹಿರಿಯ ವಕೀಲರು ಮೋಹನ್ ಭಟ್ರಿಗೆ ಸ್ವಲ್ಪ ನಷ್ಟ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಅವರು ಉತ್ತಮ ಅವ್ರದ್ದು ಬಲಗೈಯಾಗಿ ಕೆಲಸ ಮಾಡ್ತಾಯಿದ್ರು. ಸಬ್ ರಿಜಿಸ್ಟ್ರಾರ್ ಆಫೀಸಿದ ಬಗ್ಗೆ ತಲೆ ಬಿಸಿ ಮಾಡ್ತಾನೆ ಇರಲಿಲ್ಲ ಮೋಹನ್ ಭಟ್ರು. ಅಷ್ಟು ಕೆಲಸ ಮಾಡ್ತಾಯಿದ್ರು, ಕೋರ್ಟ್ಗಳಲ್ಲಿ ಓಡಾಡ್ತಿದ್ರು. ಬೆಳಗಿಂದ ಸಂಜೆ ನಾವು ನೋಡ್ತಾನೆ ಇದ್ದೇವೆ, ಪಾದರಸದಂತೆ ಓಡಾಡ್ತಾ ತನ್ನ ಕೆಲಸವನ್ನು ಮಾಡ್ತಾಯಿದ್ರು. ಮೋಹನ್ ಭಟ್ ಹೇಳಿದಾಗೆ ಒಂದು ಕಿವಿ ಮಾತು ಹೇಳಿದ್ರು ಅವರು, ಫೈಲ್ನ ಹಿಂದೆ ಹೋಗಬೇಡಿ, ವ್ಯಕ್ತಿಗಳ ಹಿಂದೆ ಹೋಗಬೇಡಿ, ಕೆಲಸವನ್ನು ಅವರು ಶ್ರದ್ಧೆಯಿಂದ ಮಾಡ್ತಾಯಿದ್ರು ಅಂತ. ಬಹುಶಃ ಈ ಶ್ರದ್ಧೆಯಿಂದ ಕೆಲಸ ಮಾಡಬೇಕಿದ್ರೆ ಮುಖ್ಯವಾಗಿ ಏನಂತ ಹೇಳಿದ್ರೆ, ನಾವು ಮಾಡುವಂಥ ಕೆಲಸದಲ್ಲಿ ನಮಗೆ ಪ್ರೀತಿ ಇರಬೇಕು, ಗೌರವ ಇರಬೇಕು, ಭಕ್ತಿ ಇರಬೇಕು. ಈ 3 ನಮ್ಮ ವಿರೂಪಾಕ್ಷರಿಗಿದೆ. ಪಂಚಪಾಂಡವರಲ್ಲಿ 5ನೇ ಗುಣ ಅವರಲ್ಲಿ ಎದ್ದು ಕಾಣ್ತಾ ಇದೆ. ಒಟ್ಟಿನಲ್ಲಿ 5 ಎನ್ನುವ ಸಂಖ್ಯೆ ಅವರಿಗೆ ಬಹಳ ಹತ್ತಿರ. ಅದೇ ರೀತಿಯಲ್ಲಿ ಅವರ ವೃತ್ತಿ ಜೀವನದಲ್ಲಿ ಇದು
ಯಶಸ್ವಿ ಆಗಲಿಕ್ಕೆ ಇದೇ ಸಾಕು ಎನ್ನುವಂಥದ್ದು ಮಾತಿನೊಂದಿಗೆ ಸಾವಿರಾರು ಜನರಿಗೆ ಅನ್ನ ಹಾಕಿದ ಮನೆಯಿಂದ ಬಂದಂಥ ವಿರೂಪಾಕ್ಷರು ಇವತ್ತು ಅಂಥ ಲಕ್ಷಾಂತರ ಜನರಿಗೆ ಆ ಕಾನೂನಿನ ಅನ್ನವನ್ನು ಬಡಿಸುವಂಥ ಕೆಲಸ ನಿಮ್ಮಿಂದ ಆಗಲಿ. ಈ ಜೀವನದಲ್ಲಿ ನೀವು ಯಶಸ್ವಿಯಾಗಿ ನೂತನ ಕಚೇರಿ ನಿಮಗೆ ಸೌಭಾಗ್ಯವನ್ನು ನೀಡಲಿ. ಅದೇ ರೀತಿಯಲ್ಲಿ ಸೌಭಾಗ್ಯ ಲಕ್ಷ್ಮಿಯಾಗಿ ನೀವು ಬಂದವರು ಕೂಡ ಇದೇ ವೃತ್ತಿಯಲ್ಲಿ ಇರುವುದರಿಂದ ಅದು ಇನ್ನು ಹೆಚ್ಚಿನ ನಿಮಗೆ ಸಹಕಾರಿ ಆಗ್ತದೆ ಎನ್ನುವಂಥ ಭಾವನೆಯೊಂದಿಗೆ ಎಲ್ಲ ಹಿರಿಯರನ್ನು ಸೇರಿಸಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿದಿರಿ. ಬಹಳ ಖುಷಿಯಾಗಿದೆ. ಅಜ್ಜಿಯನ್ನು ನೋಡುವಂಥ ಬಹಳ ಸಮಯದಿಂದ ನೋಡಿರಲಿಲ್ಲ, ಇವತ್ತು ನೋಡುವ ಸೌಭಾಗ್ಯ ನಮಗೆ ಆಗಿದೆ. ಎಷ್ಟೋ ಅನ್ನವನ್ನು ಅವರ ಮನೆಯಲ್ಲಿ ಊಟ ಮಾಡಿದಂಥ ಆ ನೆನಪು ಈಗ ಆಗ್ತಾ ಇದೆ. ಅಂತ ಸೌಭಾಗ್ಯ ನಿಮ್ಮ ಎಲ್ಲ ವೃತ್ತಿ ಜೀವನದಲ್ಲಿ ಆಗಲಿ ಅಂತ ಆ ನಮ್ಮನ್ನು ನಾವು ನಂಬಿದಂಥ ಆ ಭಗವಂತನಾದ ವಾಣಿಂಗೇಶ್ವರನಲ್ಲಿ ಪ್ರಾರ್ಥಿಸ್ತಾ ನಿಮಗೆ ಶುಭ ಹಾರೈಸ್ತಾ ನನ್ನ ಮಾತುಗಳನ್ನು